ಯಾವುದೇ ವೃತ್ತಿ ಇರಲಿ ತನ್ನ ಆದಾಯದ ಲಾಭಾಂಶದಲ್ಲಿ ಒಂದು ಭಾಗವನ್ನು ಆಸಕ್ತರ ಬದುಕಿಗೆ ದಾನ ಮಾಡುವವನೇ ಜಗತ್ತಿನ ಅತಿದೊಡ್ಡ ಶ್ರೀಮಂತರೆನಿಸುತ್ತಾನೆ ಎಂದು ಖ್ಯಾತ ನ್ಯಾಯವಾದಿ ರವಿಕಿರಣ್ ಮುರುಡೇಶ್ವರ ಹೇಳಿದ್ದಾರೆ. ಜಗತ್ತಿನಲ್ಲಿಯೇ ಅತಿ ದೊಡ್ಡ ಶ್ರೀಮಂತರೆನ್ನಿಸಿಕೊಂಡಿದ್ದ ಬಿಲ್ ಗೇಟ್ಸ್ ಮತ್ತು ವಾರನ್ ಬಫೆಟ್ ಅವರು ಶ್ರೀಮಂತಿಕೆಯಲ್ಲಿ ಹೇಗೆ ಪೈಪೋಟಿ ನಡೆಸ್ತಾ ಇದ್ರು, ಅದೇ ರೀತಿ ದಾನ ಮಾಡೋದ್ರಲ್ಲಿಯೂ ಪೈಪೋಟಿಯನ್ನ ನಡೆಸ್ತಾ ಇದ್ರು. ಅದಕ್ಕಾಗಿಯೇ ಅವರ ಹೆಸರು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಯಿತು. ಅಮ್ಮ ಪಟಾಕಿ ಮೇಳದ ಸಹೋದರರು ಕೂಡ ತಮ್ಮ ಒಂದು ವಾರದ ವ್ಯಾಪಾರದಲ್ಲಿ ಬಂದ ಲಾಭಾಂಶದಲ್ಲಿ 2 ಅಶಕ್ತ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಸಹಾಯಧನವನ್ನ ಮಾಡುವ ಮೂಲಕ ಮಾನವೀಯತೆಯ ಶ್ರೀಮಂತಿಕೆಯನ್ನ ಮೆರೆದಿದ್ದಾರೆ ಎಂದು ಹೇಳಿದರು. ಪಟಾಕಿ ಅಂಗಡಿಯಲ್ಲಿ ಏನು ಲಾಭ ಬಂದಿದೆ ಅದು ನನಗೆ ಗೊತ್ತಿಲ್ಲ, ಲಾಭ ಬಂದಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೂ ಕೂಡ ಅವರು ಒಂದು ದೊಡ್ಡ ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕಿದ್ದಾರೆ. ಆದ್ದರಿಂದ ಇಂಥ ಕಾರ್ಯಕ್ರಮ ನಿಜವಾಗಿ ಅವರನ್ನು ನಾನು ಎಲ್ಲರ ಪರವಾಗಿ ಈ ಒಂದು ಉದ್ಯಮದ ನಡುವೆ ಕೂಡ ಮಾನವೀಯತೆಯನ್ನು ಮೆರೆದಂಥ ಇವರನ್ನು ಶ್ಲಾಘಿಸ್ತೇನೆ. ಇದೇ ಸಂದರ್ಭ ಮಾತನಾಡಿದ ವಿಕಾಸ್ ಹೆಗ್ಡೆ ಕೋಳ್ಕೆರೆ, ಮಳೆಯ ಬೀಭತ್ಸ ನರ್ತನದ ನಡುವೆಯೂ ನಡೆಸಿದ ವ್ಯಾಪಾರದಲ್ಲಿ ಬಂದ ಅಲ್ಪ ಲಾಭವನ್ನು ಮಕ್ಕಳಿಗೆ ನೀಡುವ ಮೂಲಕ ಅಮ್ಮ ಪಟಾಕಿ ಮೇಳದ ಸಂಚಾಲಕರು ಮಾನವೀಯತೆ ಮೆರೆದಿರುವುದು ಸಮಾಜಕ್ಕೆ ಮಾದರಿ ಎಂದರು. ಇಬ್ಬರು ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಇವತ್ತು ದೇವರಿಗೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಕೊಟ್ಟಿರುವಂಥ ಆರೋಗ್ಯ ಹಾಳಾದರೆ ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಅಗತ್ಯ ಇರುವಂಥ ಧನ ಸಹಾಯವನ್ನು, ಒಂದು ಮಗುವಿಗೆ ಹಾರ್ಟಿನ ಸಮಸ್ಯೆ ಇದೆ, ಇನ್ನೊಂದು ಮಗುವಿಗೆ ಮೆದುಳಿನ ಸಮಸ್ಯೆ ಇದೆ, ಆ ಇಬ್ಬರು ಮಕ್ಕಳಿಗೆ ತಮ್ಮ ಕೈಲಾದ ಸಹಾಯವನ್ನು, ಧನ ಸಹಾಯವನ್ನು ಮಾಡೋದ್ರ ಮೂಲಕ ಅವರು ಬಾಳ ಬೆಳಗಬೇಕು. ದೀಪಾವಳಿಯ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ಭಗವಂತ ಅವರಿಗೇನು ಆರೋಗ್ಯ ಸಮಸ್ಯೆ ಕೊಟ್ಟಿದ್ದಾನೆ ಅದನ್ನು ನಿವಾರಿಸಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು, ಒಂದು ಉತ್ತಮ ಆರೋಗ್ಯವನ್ನು, ಒಂದು ಒಳ್ಳೆಯ ಆಯುಸ್ಸನ್ನು ಕೊಡಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಖಂಡಿತವಾಗಿ ಈ 3 ಜನ ಸಹೋದರರಿಗೂ ಒಂದು ಮುಂದಿನ ದಿನಗಳಲ್ಲಿ ಇವರ ಬಾಳು ಕೂಡ ಬೆಳಗಲಿ. ಹಾಗೇನೆ ಯಾರು ಇವತ್ತು ಮಕ್ಕಳು ಆರೋಗ್ಯ ಸಮಸ್ಯೆಯಲ್ಲಿ ತೊಂದರೆಯಲ್ಲಿದ್ದಾರೆ ಅವರಿಗೂ ಕೂಡ ಭಗವಂತ ಒಳ್ಳೆಯ ಒಂದು ಆರೋಗ್ಯ, ಒಂದು ಅವಕಾಶವನ್ನು ಕೊಟ್ಟು ಅವರಿಗೂ ಕೂಡ ಉತ್ತರೋತ್ತರ ಶ್ರೇಯಸ್ಸನ್ನು ಕೊಡಲಿ ಅನ್ನುವಂಥ. ಬಳಿಕ ಮಾತನಾಡಿದ ಅಮ್ಮ ಪಟಾಕಿ ಮೇಳದ ಸಂಚಾಲಕ ಶಶಿರಾಜ್ ಪೂಜಾರಿ, ಈ ಬಾರಿ ವ್ಯಾಪಾರ ಕಡಿಮೆ ಇತ್ತು. ಮುಂದಿನ ವರ್ಷ ವ್ಯಾಪಾರದ ಲಾಭದಲ್ಲಿ ಬೆಳಕು ನೋಡದ ಅಂಧ ಮಕ್ಕಳಿಗೆ ಸಹಾಯವನ್ನ ಮಾಡುವ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಿದ್ದು, ಸಾರ್ವಜನಿಕರ ಸಹಕಾರ ಅಗತ್ಯ ಎಂದರು. ಬಳಿಕ ಬ್ರೈನ್ ಟ್ಯೂಮರ್ ಕಾಯಿಲೆಯಿಂದ ಬಳಲ್ತಾ ಇರುವ ತ್ರಾಸಿಯ ಕೋದಂಡರಾಮ ಮತ್ತು ಶೋಭಾ ದಂಪತಿಗಳ ಪುತ್ರಿ 8 ವರ್ಷದ ಪ್ರಾಯದ ಸೋನಿ ಅವರ ಆರೋಗ್ಯ ನಿರ್ವಹಣೆಗೆ ಹಾಗೂ ಅಪಧಮನಿ ಸಮಸ್ಯೆಯಿಂದ ಬಳಲ್ತಾ ಇರುವ ಹಲ್ತೂರು ಗೋಪಾಲ ಮತ್ತು ಆಶಾ ದಂಪತಿಯ 3.5 ವರ್ಷದ ಮಗು ಸಾನ್ವಿಕಾಳ ಆರೋಗ್ಯ ನಿರ್ವಹಣೆಗಾಗಿ ತಲಾ 10,000 ರೂಪಾಯಿಗಳನ್ನು ನೀಡಲಾಯಿತು. ಈ ಸಂದರ್ಭ ಪುರಸಭಾ ಸದಸ್ಯ ಶ್ರೀಧರ್ ಶೇರೆಗರ್, ಚಿತ್ರನಟ ರಥಿಕ್ ಮುರುಡೇಶ್ವರ, ಅಮ್ಮ ಪಟಾಕಿ ಮೇಳದ ಸಂಚಾಲಕರಾದ ವಿಶ್ವರಾಜ್ ಪೂಜಾರಿ, ಶಶಿರಾಜ್ ಪೂಜಾರಿ ಹಾಗೂ ವಿಜಯ್ ಎವಿ, ಪ್ರಶಾಂತ್ ಕೋಟೇಶ್ವರ, ನಾಗೇಶ್, ನಟೇಶ್ ಮತ್ತು ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.